ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ನಂತರುಡು ಈರಯ್ಯ ಪಂಪನ ಜವನೆ ಕಂಡಕ್ಟರ್ ಬಾಕಲ್ದಲ್ಪ ಉಂತುದು ಬಸ್ ಹಿಡಿದು ರಟ್ಟದು ತೀರ್ನ ಬೆರಿಕೆ ಪೊಲೀಸರು ಬಸ್ಸಿನ ಮಿತ್ತು ಕಣ್ಣದೀತೇರು ಒಟ್ರಾಸಿ ಬಸ್ ಕೊನೊಪ್ಪನ ಬಾಕಲ್ಡ್ ನೇಲುನ ಈ ಬಗೆಟ್ ಮಾತ ವಿಶೇಷ ಕಾರ್ಯಾಚರಣೆ ಅಭಿಯಾನ ಶುರು ಮಾಡ್ತಿದ್ದೇರು. ನಂತರುಡು ಈರಯ್ಯ ಪಂಪನ ಜವನೆ ಕಂಡಕ್ಟರ್ ಬಾಕಲ್ದಲ್ಪ ಉಂತುದು ಬಸ್ ಹಿಡಿದು ರಟ್ಟದು ತೀರ್ನ ಬೆರಿಕೆ ಪೊಲೀಸರು ಬಸ್ಸಿನ ಮಿತ್ತು ಕಣ್ಣದೀತೇರು ಒಟ್ರಾಸಿ ಬಸ್ ಕೊನೊಪ್ಪನ ಬಾಕಲ್ಡ್ ನೇಲುನ ಈ ಬಗೆಟ್ ಮಾತ ವಿಶೇಷ ಕಾರ್ಯಾಚರಣೆ ಅಭಿಯಾನ ಶುರು ಮಾಡ್ತಿದ್ದೇರು. ಗುರುವಾರ ಬಸ್ದ ಬಾಕಲ್ಡ್ ಉಂತುದಿತ್ತಿನ ಮಿತ್ತು 123 ಜನಕ್ಕೂ ಕೇಸ್ ಪಾಡ್ದೇರು. ಬಸ್ಲೆಗ್ ಬಾಕ್ಲು ಕುಲ್ಲಾರೆ ಗಾಡಿಲಿನ ದನಿಕ್ಲೆಗ್ ಸೂಚನೆ ಕೊಡ್ತೀರು. ಬಸ್ಸದ ಸಂಚಾರ ಮಲ್ಪನಕ್ಲಿನ ರಕ್ಷಣೆಗೆ ಬೋಡಾಯಿನಾತ್ ಕ್ರಮ ದೆತ್ತನೋಡು ಬಾಕ್ಲು ಇತ್ತಿನ ಬಸ್ಸಡು ಬಾಕ್ಲು ಸರಿಯಾದ ಮುಚ್ಚೋಡು ಬಾಕ್ಲು ಇಜ್ಜಂದನೆಕ್ ಬಾಕ್ಲು ದೀವೋಡು ಎಂದು ಪೊಲೀಸರು ಸೂಚನೆ ಕೊಡ್ತೀರು. ಸೌಜನ್ಯ ಕೇಸಿದ ಧರ್ಮಸ್ಥಳದ ಬಗೆಟ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೋರ್ಟ್ದ ಆದೇಶವನ್ನು ಮೀರೊಂದುಲ್ಲಿருந்து ಕೋರ್ಟ್ ಆರೆಗೆ ಜಾಗ್ರತೆ ಪಂತಡೆ. ಸೌಜನ್ಯ ಕೇಸಿದ ಧರ್ಮಸ್ಥಳದ ಬಗೆಟ್ ಬೋಡ್ಚಂದ್ ನಪಾತಿರ ಪನೊಂದುಪುನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೋರ್ಟ್ದ ಆದೇಶವನ್ನು ಮೀರುನಿಕ್ಕೆ ಜಾಗ್ರತೆ ಪಂತಡೆ. ಆದೇಶ ಮೀರಿದ ಭಾಷಣ ಮಲ್ತೊಂದು ಬೋಡ್ಚಂದ್ ನಪಾತಿರ ಪನೊಂದುಪುನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಿತ್ತು ಡಿಜಿ ಐಜಿ ಬೊಕ್ಕ ಸರ್ಕಾರದ ಮುಖ್ಯ ಕಾರ್ಯಂತಿರು ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಸೇನಂಚ ಪೊಲೀಸ್ ಮಿತ್ತ ಮಟ್ಟದ ಅಧಿಕಾರಿಗಳು ಸರಿಯಾದ ಕ್ರಮ ದೆತ್ತನೋಡು ಕೋರ್ಟ್ ಆದೇಶ ಪಿದಾಡ್ಪಾದನು. ಅಂಚಾದ ಧರ್ಮಸ್ಥಳದ ಭಕ್ತರು ಒಟ್ಟು ಸೇರಿದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಬೊಕ್ಕ ಎಸ್ಪಿ ರಿಷ್ಯಂತಿರೆಗ್ ಭಿನ್ನೈತೊಂದು ಓಲೆ ಕೊರಿಯರು. ಈಗ 3 ತಾರೀಕಿಗೆ ಬೆಳ್ತಿಗೆರೆಯಲ್ಲಿ ಸಭೆ ಇಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ, ನಾವು ಕೂಡ ಆ ದಿವಸ ಅಲ್ಲಿ ಸಭೆ ಮಾಡ್ತೇವೆ. ಯಾಕೆ ತಮಗೆ ಮನವಿ ಕೊಟ್ಟಿದ್ದಾಗಿ ಬಂದದ್ದು. ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಕೂಡ ಜಡ್ಜ್ಮೆಂಟ್ ಪಾಸ್ ಆಗಿದೆ. ಧರ್ಮಸ್ಥಳದ ಬಗ್ಗೆ ಧರ್ಮಾಧಿಕಾರಿಯವರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರು ಮಾತಾಡಬಾರ್ದು ಅನ್ನೋ ಆದೇಶ ಕೊಡುವುದು ಕೂಡ ಆಗಿದೆ. ನಾಳೆ ಸರ್ಟಿಫಿಕೇಟ್ ಕಾಪಿ ಕೂಡ ತಮಗೆ ಮುಟ್ಟಿಸ್ತೀವಿ. ನಮ್ಮ ಗಮನಕ್ಕೆ ತರಲಿಕ್ಕೆ ನಾವೆಲ್ಲ ಧರ್ಮಸ್ಥಳ ಗ್ರಾಮೀಣ ಅಭಿಮಾನಿಗಳು ಬಂದಿದ್ದೇವೆ. ಉಚ್ಚ ನ್ಯಾಯಾಲಯ, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ಮಧ್ಯಾಹ್ನ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡಬಾರ್ದು, ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೂಡ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇದು ಸಮಾಜ ಒಪ್ಪುವಂಥದ್ದಲ್ಲ. ಯಾಕಂತೇಳಿದರೆ ಕೋಟ್ಯಾಂತರ ಭಕ್ತರ ಒಂದು ಶ್ರದ್ಧಾ ಕೇಂದ್ರ, ಕೋಟ್ಯಾಂತರ ಜನಗಳ ಒಂದು ಬಾಳಿಗೆ ಬೆಳಕನ್ನು ಕೊಟ್ಟಂಥ ಒಂದು ಸುಗಮವಾದಂಥ ಜೀವನವನ್ನು ಕೊಟ್ಟಂಥ ಒಂದು ಆದರ್ಶ ಪುರುಷರ ವ್ಯಕ್ತಿತ್ವದ ಮೇಲೆ ಕೆಸರಾಚಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಮಾಜ ಖಂಡಿತವಾಗಿ ಇದಕ್ಕೆ ಕ್ಷಮೆ ಇಲ್ಲ. ನಮ್ಮ ಕ್ಷೇತ್ರದ ಪೂಜ್ಯರ ಬಗ್ಗೆ ಅಲ್ಲಿ ಅವಹೇಳನವಾಗಿ ಮಾತಾಡುವಂಥದ್ದು ಅದನ್ನು ಸಹಿಸುವ ಮಾತೆ ಅಲ್ಲ. ಖಂಡಿತವಾಗಿಯೂ ಎಷ್ಟೋ ನಮ್ಮ ಬಡ ಜನರಿಗೆ ಅವರೆಲ್ಲ ಸಹಾಯವನ್ನು ಮಾಡಿದವರು. ಹಾಗಿರುವಾಗ ಇವತ್ತು ನಮ್ಮ ಈ ಒಂದು ಸೌಜನ್ಯ ನ್ಯಾಯದ ಹೋರಾಟ ಇವತ್ತಿಗೆ ಅದು ನಿಜವಾಗಿ ಕೊನೆಯಾಗಬೇಕು. ಯಾಕಂದರೆ ಅವರು ಅಲ್ಲಲ್ಲಿ ಹೋಗಿ ಹೇಳುವ ವಿಚಾರಗಳು ಮಹಿಳೆಯರಿಗಾಗಲಿ ರಾಜ್ಯಕ್ಕೆ ಎಲ್ಲರಿಗೂ ಹೇಳ್ತಾರೆ ಅಲ್ಲಿ ಹೋಗಿಕೊಂಡು. ಹಾಗಿರುವಾಗ ನಾವು ಅದನ್ನು ಸಹಿಸುವುದಿಲ್ಲ. ಉಡುಪು ನಗರದ ಅಲೆವೂರು ಗ್ರಾಮ ಪಂಚಾಯತ್ ಸುತ್ತದ ಪ್ರಗತಿ ನಗರ ಕೇಂದ್ರೀಯ ವಿದ್ಯಾಲಯದ ಕೈತಲು ಉಪ್ಪನ ಸರ್ಕಾರಿ ಜಾಗಿಡ್ ಬೇತೆ ರಾಜ್ಯದಾಗಲೂ ಸರ್ಕಾರಿ ಜಾಗಿಡ್ ಅಕ್ರಮವಾದ ಇಲ್ಲು ಕಟ್ಟೊಂದುಪ್ಪನ ಗೊತ್ತಾತನು. ಈ ಬಗೆಟ್ ಗುಮನ ಕೊರಡೊಂದು ಸಮಾಜ ಸೇವಕರು ನಿತ್ಯಾನಂದ ಒಳಕಾಡು ಒತ್ತಾಯ ಮಾಡ್ತಿದ್ದರು. ಉಡುಪು ನಗರದ ಅಲೆವೂರು ಗ್ರಾಮ ಪಂಚಾಯತ್ ಸುತ್ತದ ಪ್ರಗತಿ ನಗರ ಕೇಂದ್ರೀಯ ವಿದ್ಯಾಲಯದ ಕೈತಲು ಉಪ್ಪನ ಸರ್ಕಾರಿ ಜಾಗಿಡ್ ಬೇತೆ ರಾಜ್ಯದಕ್ಲು ಸರ್ಕಾರಿ ಜಾಗಿನ ಅಕ್ರಮವಾದ ತನ್ಕುಲಿನವಾದ ಮಲ್ತೊಂದು ಇಲ್ಲು ಕಟ್ಟೊಂದುಪ್ಪನ ಗೊತ್ತಾತನು. ಈ ಜಾಗಿದ ಕೈತಲು ಕೇಂದ್ರೀಯ ವಿದ್ಯಾಲಯ ಉಪ್ಪು ನೀಡಿದವರ ಬೇತೆ ರಾಜ್ಯದ ಜನಕ್ಲಿಡ್ದು ಬರವು ಕಲ್ಪನಗಳಿಗೆ ಉಪದ್ರ ಈ ಸಂಗತಿನ ಸಂಬಂಧಪಟ್ಟನ ಗ್ರಾಮ ಪಂಚಾಯತ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ಗುಮನ ಕನದನು. ಬರ್ಪಣ ದಿನಕ್ಲಿಡು ಬೇತೆ ರಾಜ್ಯದ ಜನಕ್ಲು ನಮ್ಮ ಜಿಲ್ಲೆದ ಜಾಗಿನ ಅಕ್ರಮವಾದ ಪೊಗ್ಗುದು ಉಲಾಯ್ಪಾಡೋ ನೆಟ್ಟು ಸಂಶಯ ಇಜ್ಜಿ ಉಡುಪು ಜಿಲ್ಲೆಡ್ಲ ಏತು ಜನ ಅಡಿಜಾಗೆ ಇಜ್ಜಂದಿನಕ್ಲು ಉಳ್ಳೇರು. ಜಿಲ್ಲೆದ ಜಾಗೆ ನಮ್ಮ ಜಿಲ್ಲೆದ ಜನಕ್ಲಿಗೆ ಇಲ್ಲು ಕಟ್ಟಿರ ಉಪಯೋಗ ಆವಡೆ ಅತ್ತಂದೆ ಬೇತೆ ರಾಜ್ಯದಕ್ಲಿಗತ್ತು ಅಂಚಾದ ಜಿಲ್ಲಾಡಳಿತ ಗ್ರಾಮ ಪಂಚಾಯತ್ ಬೊಕ್ಕ ಸಂಬಂಧಪಟ್ಟನ ಇಲಾಖೆ ಈ ಸಮಸ್ಯೆ ಬಗೆಟ್ ಗುಮನ ಕುರುಡೊಂದು ಸಮಾಜ ಸೇವಕರು ನಿತ್ಯಾನಂದ ಒಳಕಾಡು ಒತ್ತಾಯ ಮಲ್ತದೇರು. ಅಲೆಯೂರು ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಪ್ರಗತಿ ನಗರದಲ್ಲಿ ಬಹಳಷ್ಟು ನಿವೇಶನಗಳನ್ನು ಇತ್ತೀಚೆಗೆ ಸರ್ಕಾರದವರು ಡಿನೋಟಿಸ್ ಮಾಡಿ ಕೊಟ್ಟಿರುತ್ತಾರೆ. ಹಾಗೆಯೇ ಹೀಗೆ ಹಿಂದೆ ಈ ಕೂಡ ಅಲ್ಲಿ ಬಹಳಷ್ಟು ಸರ್ಕಾರಿ ಜಾಗ ಇದೆ ಮತ್ತು ಡೀಮ್ಡ್ ಫಾರೆಸ್ಟ್ ಲ್ಯಾಂಡ್ ಇದೆ. ಅದಕ್ಕೆ ಸಂಬಂಧಪಟ್ಟದ್ದನ್ನು ಈ ಜನರು ಏನು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದವರು
ಅಲ್ಲಿಯ ಒಂದು ಸ್ಥಳವನ್ನು ಗುರುತಿಸಿಕೊಂಡು ನಿವೇಶನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಗ್ರಾಮದವರು, ಅಲ್ಲಿಯ ನಾಗರಿಕರು ನಮ್ಮ ಕಚೇರಿಗೆ ಸಂಪರ್ಕಿಸಿ ಹೇಳಿದರು, ಹೀಗೆ ಅಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡ್ತಿದ್ದಾರೆ, ಅದು ಪಟ್ಟ ಲ್ಯಾಂಡ್ ಅಲ್ಲ, ಸರ್ಕಾರ ಭೂಮಿ, ಅದಕ್ಕೆ ಏನಾದರೂ ಮಾಡ್ಬೋದು ಅಂತ ಕೇಳಿದ್ರು. ಅದಕ್ಕೆ ನಾನು ಅಲೆಯೂರು ಪಂಚಾಯತ್ PDOಗೆ ಮೌಖಿಕವಾಗಿ ಒಂದು ಫೋನ್ ಮುಖಾಂತರ ನಾನು ಮಾತನಾಡಿದೆ. ಅವರು ತಕ್ಷಣ ಅಲ್ಲಿಗೆ ಆ ಜಾಗಕ್ಕೆ ಸಂಪರ್ಕಿಸಿ ಆ ಜಾಗವನ್ನು ಅಲ್ಲಿ ಯಾರೇ ಅಕ್ರಮವಾಗಿ ಇದು ಮಾಡಿದ್ದಾರೆ ಅದನ್ನು ತಕ್ಷಣ ನಿಲ್ಲಿಸಿದ್ದಾರೆ. ಆ ನಿಲ್ಲಿಸಿದರೂ ಕೂಡ ಅದು ಪ್ರದೇಶದಲ್ಲಿ ಜನಸಂಖ್ಯೆಗಳು ಇದ್ದರೂ ಕೂಡ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಬರುವವರು ತುಂಬ ಜನ ಇರ್ತಾರೆ. ಹಾಗಿರುವಾಗ ಅದನ್ನು ಆ ಹೊತ್ತಿಗೆ ಇನ್ನೊಮ್ಮೆ ಅಕ್ರಮ ಮಾಡಿ ಕಟ್ಟುವಂಥ ಸಾಧ್ಯತೆಗಳು ಬಹಳಷ್ಟಿವೆ. ಶ್ರೀನಾರಾಯಣ ಗುರು ಧರ್ಮಗ್ರಂಥನು ಇಲ್ಲಡು ನಮ್ಮ ಪಾಲನೆ ಮಲ್ತೊಂದಿಜ್ಜ ದಯಪಂಡವು ಗೊತ್ತಿಜ್ಜಿ ಐನ ತೆರಿಪವನ ಕೆಲಸ ಆವಡೊಂದು ಶ್ರೀ ಪ್ರಣವಾನಂದ ಸ್ವಾಮೀಜಿ ಪಂತೇರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಸಜಿಪ ಮೂಡದ ಗುರು ಜಯಂತಿ ಕಾರ್ಯಕ್ರಮಟು ಆರ್ ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕುದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಸುಭಾಷ್ ನಗರ ಸಜಿಪ ಮೂಡ ಒಂದಿತ ನಿಲ್ಲಿಟ್ಟು ಗುರುವಾರ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ 159ನೇ ವರ್ಷದ ಜನ್ಮದಿನಾಚರಣೆಯಲ್ಲಿ ಕೊಡು ಗುರುಪೂಜೆ ಶ್ರೀ ಸತ್ಯನಾರಾಯಣ ಪೂಜೆ ಆಚರಣೆ ಮಲ್ತಿದ್ದೀರು. ಕಾಂಡೆ ಗಣಹೋಮ ಅದು ಸತ್ಯನಾರಾಯಣ ಕತೆ ಶುರುವಾಂಡು ಭಜನಾ ಸಂಕೀರ್ತನೆ ಸತ್ಯನಾರಾಯಣ ಪೂಜೆ ಅಕೆರಿ ಗುರುಪೂಜೆ ಕರೆತಿದ್ದು ಭಕ್ತರಿಗೆ ಪ್ರಸಾದ ಕೊರಿಯರು. ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠ ಕಲಬುರ್ಗಿದ ಪೀಠಾಧಿಪತಿ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಬಿನ್ನಿರ್ನ ಒಟ್ಟುಗು ಸಭಾಲೇಸಿನ ಉದಿಪನ ಮಲ್ತೀರು. ಊರ್ದ ಮರ್ದದ ಪಂಡಿತರಾದಿಪುನ ಗಂಗಯ್ಯ ಪೂಜಾರಿ ಕರ್ಮಾರು ಬೊಕ ವೀರಪ್ಪ ಪೂಜಾರಿ ಕುಡುಮುನ್ನೂರು ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಮೂರ್ತದಾರ್ಯರ ಮಹಾಮಂಡಲದ ಗುರುಕಾರ್ಯರು ಬುಕ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಸಜಿಪ ಮೂಡದ ಮರ್ಯಾದೆ ಗುರುಕಾರ್ಯರು ಸಂಜೀವ ಪೂಜಾರಿ ಪಾತಿರ್ದು ಪ್ರಣವಾನಂದ ಸ್ವಾಮೀಜಿ ರಾಜ್ಯದೊರ್ಮಿಡು ನಮ್ಮ ನಿಗಮಗಾದ ಹೋರಾಟ ಮಲ್ತೊಂದುಲ್ಲೇರು ನಮ್ಮ ಸಮಾಜ ಒಟ್ಟುಗು ಸಂಘಟನೆ ಆಯ್ಜಿಂಡ ಸಮಾಜ ತಿರ್ತು ಪೋಪನ ಅತ್ತಂದೆ ಮಿತ್ತು ಬರೆಯರ ಸಾಧ್ಯ ಇಜ್ಜಿ ಸ್ವಾಮೀಜಿಯರ್ನ ಹೋರಾಟಕ್ಕೂ ಎಂಕ್ಲು ಬೆರಿಸಾಯ ಕೊರೊಂದುಲ್ಲ ಅಂದು ಪಂಡೇರು. ವಿಜ್ಞಾನಿ ಮಂತ್ಯರು ಬೆತೆ ಬೆತೆ ವಿದ್ಯೆ ಕೊಟ್ಟು ಇನಿ ಸಮಾಜಗಳು ಇತ್ತೆಲ್ಲ ಹಾಕಲು ಬಲಿಷ್ಠರಾದೇ ಉಳ್ಳರು. ಇನಿ ಸ್ವಾಮೀಜಿನ ಪಾತ್ರ ನಮ್ಮ ಮಾತಿರ್ಲಿಕ್ಕೇನು ಇನಿ ಸ್ವಾಮೀಜಿಲು ನಮ್ಮ ಸಮಾಜಕ್ಕೂ ದಾದ ಕೊರ್ಪರು. ಇನಿ ಮಠ ಮಂದಿರ ಕಟ್ಟು ನಂಗೆ ಉದ್ಧಾರ ಮಾಡುವ ಸಾಧ್ಯತೆ ಇನಿ ಜನಕ್ಲೆಗ್ ಓ ಮೂಲ ಸೌಕರ್ಯ ಕೂಡ ನೆತ್ತ ಬಗ್ಗೆ ನಮ್ಮ ಸರಕಾರದ ಗಮನ ಕೊರನ ಮಾತ್ರ ನಮ್ಮ ಸಮಾಜ ಇನ್ನು ಮುಂದುವರೆ ಸಾಧ್ಯ ಉಂಟು. ಪ್ರಣವಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ಮುಲ್ಪದ ಬಿಲ್ಲಬೇರು ಸೇರ್ದು ರಾಜ್ಯದೊರ್ಮೆಡು ನಾಮಧಾರಿಲು ಈಡಿಗಿರು ಧೀವಿರು ಮಾತ ಈ ಸಮಾಜಡು ಉಲ್ಲೇರು ಒಂಜಿ ಕಾರ್ಯಕ್ರಮ ಮಲ್ಪೊಂಡಲ ಅವಿನ ಎಂಚ ಮಲ್ಪೊಡುಂದು ಗುರುಕುಲು ಶ್ರೀ ನಾರಾಯಣ ಗುರು ಧರ್ಮಗ್ರಂಥಡು ಬರೀತೇರು. ನಮ್ಮ ಇಲ್ಲಡ ಅವಿನ ನಮ್ಮ ಪಾಲನೆ ಮಲ್ತೊಂದಿಜ್ಜ ದಯಬಂಡ ಅವು ಗೊತ್ತಿಜ್ಜಿ ಐನು ತೆರಿಪಾವನ ಕೆಲಸ ಆವಡು ಎಂದು ಪಂಡೇರು. ಯಾವುದಕ್ಕೋಸ್ಕರ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಇವತ್ತು ಜಾತಿ ಮತ ಪಂಥ ಪಗಡ ಧರ್ಮ ಎಲ್ಲವನ್ನ ಬಿಟ್ಟು ಇವತ್ತು ನಾರಾಯಣ ಗುರುಗಳನ್ನು ಒಪ್ಪಿಕೊಂಡಿದ್ದೇವೆ. ಆದರೆ ನಾರಾಯಣ ಗುರುಗಳ ಒಪ್ಪಿಕೊಂಡಿದ್ದ ಕರೆ, ಆದರೆ ನಾರಾಯಣ ಗುರುಗಳಿಗೆ ಇಡೀ ಜಗತ್ತಲ್ಲಿರತಕ್ಕಂಥ ಎಲ್ಲರೂ ಒಪ್ಪಿಕೊಂಡಿದ್ರು. ಆದರೆ ನಾರಾಯಣ ಗುರುಗಳ ಮಂದಿರವನ್ನು ಕಟ್ಟುವುದು, ನಾರಾಯಣ ಗುರುಗಳಿಗೆ ದಿನನಿತ್ಯ ಪೂಜೆಯನ್ನು ಸಲ್ಲಿಸುವುದು, ನಾರಾಯಣ ಗುರುಗಳ ಇತಿಹಾಸವನ್ನ ವಿಶ್ವಾದ್ಯಂತರ ತಲುಪಿಸುವ ಜವಾಬ್ದಾರಿ ಯಾರಿಗಿದೆ? ನಮಗೂ ಇದೆಯಂತಕ್ಕಂಥ ಕರ್ತವ್ಯ ಇದೆಯಲ್ಲ. ಇವತ್ತು ಜಗತ್ತಲ್ಲಿ ಎಲ್ಲಿಯೂ ಕೂಡ ನಾರಾಯಣ ಗುರು ಮಂದಿರ ಬೇರೆ ಜಾತಿಯವರು ಕಟ್ಟದ ನಾನು ನೋಡ್ಲಿಲ್ಲ. ಸಜಿಪ ನಾಲ್ಕೈತಾಯ ದೈವಸ್ಥಾನದ ಶಂಕರ ಯಾನೆ ಕೋಚ ಪೂಜಾರಿ, ನಾರಾಯಣ ಗುರು ಶಕ್ತಿಪೀಠದ ಒತ್ತು ಗುರುಕಾರ್ಯರು ಜಿತೇಂದ್ರ ಸುವರ್ಣ, ಗುರುಮಂದಿರದ ಪ್ರಧಾನ ಪೂಜೆ ಮಲ್ಪನ ವೆಂಕಟೇಶ್ ಶಾಂತಿ ಪಾಲ್ತೆ ತೊಂಡಿರು. ಸಮಿತಿದ ಗುರುಕಾರ್ಯರು ಗಿರೀಶ್ ಪೂಜಾರಿ ಪೇರುವ ಗುರುಕಾರ್ಮೆ ವಹಿಸಿದ್ದಿರು. ಒತ್ತು ಗುರುಕಾರ್ಯರು ಮೋಹನ್ ದಾಸ್ ಪೂಜಾರಿ, ಕಾರ್ಯಂತಿರು ಜಯಶಂಕರ್ ಕಾನ್ಸಲೆ, ಪಣವದ ಅಧಿಕಾರಿ ಶೈಲೇಶ್ ಕುಚ್ಚಿಗುಡ್ಡೆ, ಪೊಂಜಲಿನ ಸಮಿತಿದ ಗುರುಕಾರ್ದಿ ಯೋಗಿನಿ ಬೊಕ ರಡ್ಡು ಸಮಿತಿದ ಮಾತ ಪದಾಧಿಕಾರಿಗಳು ಸದಸ್ಯರು ಪಾಲ್ದೆ ತೊಂಡಿರು. ಕುಡ್ಲದ ಮಣ್ಣಗುಡ್ಡೆ ಗಾಂಧಿನಗರದ ಶ್ರೀ ಗೋಕರ್ಣಾಥೇಶ್ವರ ಕಾಲೇಜಿಡು ಗುರುವಾರ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ 159ನೇ ವರ್ಷದ ಜನ್ಮದಿನಾಚರಣೆ ನಡೆತ್ತದೆ. ಬಯ್ಯಗ್ ಬರವು ಸಂಸ್ಥೆಯದು ಕುದ್ರೋಳಿ ಕ್ಷೇತ್ರವು ಮೆರವಣಿಗೆ ನಡಪಾಯರು. ಕುಡ್ಲದ ಮಣ್ಣಗುಡ್ಡೆ ಗಾಂಧಿನಗರದ ಶ್ರೀ ಗೋಕರ್ಣಾಥೇಶ್ವರ ಕಾಲೇಜಿಡು ಗುರುವಾರ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ 159ನೇ ವರ್ಷದ ಜನ್ಮದಿನಾಚರಣೆ ಕಾರ್ಯಕ್ರಮ ಅಟ್ಟಣೆಯಾಗಿತ್ತು. ಬಯ್ಯಗ ಗುರುಪೂಜೆ ನಡಪಾದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಗೂ ನಾರಾಯಣ ಗುರುಕುಲಿನ ಸ್ತಬ್ಧ ಚಿತ್ರದ ಒಟ್ಟುಗೂ ಮೆರವಣಿಗೆ ಪಿದಾಂಡು.
ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್ ಒತ್ತು ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್ ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಒತ್ತು ಗುರ್ಕಾರ್ಯರು ಡಾ ಬಿಜಿ ಸುವರ್ಣ ರವಿಶಂಕರ್ ಮಿಜಾರ್ ಎಂ ಶೇಖರ ಪೂಜಾರಿ ಇಂಚ ಸದಸ್ಯರು ಶ್ರೀ ವೆಂಕಟೇಶ ಶಿವಭಕ್ತಿ ಯೋಗ ಸಂಘದಕ್ಲು ಬರವು ಕಲ್ಪನಕ್ಲು ಭಕ್ತರು ಮೆರವಣಿಗೆ ಪಾಲ್ದೆ ತೊಂಡಿರು ಮೆರವಣಿಗೆ ಕುದ್ರೋಳಿ ಕ್ಷೇತ್ರಗೂ ಬತ್ತ ನೀಡಿದ ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಪೂಜೆ ನಡಪಾದು ಭಕ್ತರಿಗೆ ಪ್ರಸಾದ ಪಟ್ಟೀರು.
ಪುದುವೆಟ್ಟುಡು ಜೀವದಿತ್ತೊನ್ನ ಪುದರ್ಪೊಯ್ ಕಬಡ್ಡಿ ಗೊಬ್ಬುದಾರು ಸ್ವರಾಜ್ ಸಾಮಾಜಿಕ ಜಾಲತಾಣಲೆಡು ಲೋನ್ ಆ್ಯಪ್ಗೆ ಬಲಿ ಆತಿರೆಂದು ಸುದ್ದಿಯಾವೊಂದುಂಡು. ಲೋನ್ ಆ್ಯಪ್ಡು ಸ್ವರಾಜ್ ಸಾಲದ ತುಂದಿತ್ತೇರು ಈ ಸಾಲನು ಪಿರ ಕಟ್ಟಿರ ಡೆಡ್ ಲೈನ್ ಕೊಡ್ದಿತ್ತುಂಡು. ಮಧ್ಯಾಹ್ನ 2 ಗಂಟೆದುಲೈ ಕಾಸು ಕಟ್ಟುಡುಂದು ಅಕೀರ್ದ ಜಾಗ್ರತೆ ಪಂಡದಿತ್ತನಿಗೆ ಸಾಲ ಕೊರ್ನ ಕಂಪನಿ ಬ್ಲಾಕ್ ಮೇಲ್ ಮಲ್ತೊಂದಿತ್ತುಂಡು. ಲೋನ್ ಆ್ಯಪ್ಡು ಸ್ವರಾಜ್ ದಿಂಜ ಸಾಲದ ತುಂದಿರು ಐದು ಬುಕ್ಕ ಹಂತ ಹಂತವಾದ ಕಂಪನಿ ಹೆಚ್ಚಿಗೆ ಕಾಸು ವಾಪಸ್ ದೆತುನೇರೆ ಪೊಡಿಪಾದಂಡು. ಸ್ವರಾಜ್ ವಾಟ್ಸ್ಆ್ಯಪ್ಡು ಅಕ್ಕನ ಮಗಳಿನ DP ಫೋಟೋ ಪಡೆದಿತ್ತೇರು ಐನೇ ಬಂಡವಾಳ ಮಲ್ತೊನ್ನ ಆ್ಯಪ್ ಕಂಪನಿ ಪಿದೈ ದೇಶದ ವಾಟ್ಸ್ಆ್ಯಪ್ ನಂಬರುಡು ಬಾಲೆ ಮಾರುಂಡು ಒಂದು ಸ್ವರಾಜ್ ದೋಸ್ತಿಲಿಗೆ ಶೇರ್ ಮಲ್ತದಿತ್ತದು. ಈ ಸಂಗತಿನ ಸ್ವರಾಜ್ಗೆ ದೋಸ್ತಿಲು ತೆರಿಪಾದಿರು. ಆಗಸ್ಟ್ 30க்கு ಸ್ವರಾಜ್ ಅರನ ಬ್ಯಾಂಕ್ ಹಿಡಿದು 30,000 ರೂಪಾಯಿ ದೆತ್ತದು ಆ್ಯಪ್ ಕಂಪನಿ ಕಟ್ಟದಿರು ಅಂಡ ಕಂಪನಿ ಪಿರ ಹೆಚ್ಚ ಕಾಸು ಕೊರಿಯರೆ ಪೊಡಿಪಾದು ಡೆಡ್ ಲೈನ್ ಕೊಡ್ದಿತ್ತುಂಡು. ಈ ನಡುಟು ಕಾಸು ಒಟ್ಟು ಮಲ್ಪೆರ ಸಾಧ್ಯ ಒಂದೇ ಮನಸ್ಸು ಬೇಜಾರು ಮಲ್ತೊಂದು ಸ್ವರಾಜ್ ಜೀವದ ತುಂದಿರೆಂದು ತಿಳಿದು ಬೈದಂಡು ಪೊಲೀಸರು ತನಿಖೆ ದುಂಬರಿತಿದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನಿಲಿಟ್ಟು ಕಿನ್ನಿಗೋಳಿದ ತೋಕೂರು ರಾಮಣ್ಣ ಶೆಟ್ಟಿ ಮೆಮೋರಿಯಲ್ ಶಾಲೆಡು ಯಕ್ಷಧ್ರುವ ಯಕ್ಷ ಶಿಕ್ಷಣ ಕಾರ್ಯಕ್ರಮ நடத்தண்டு. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನಿಲಿಟ್ಟು ಕಿನ್ನಿಗೋಳಿದ ತೋಕೂರು ರಾಮಣ್ಣ ಶೆಟ್ಟಿ ಮೆಮೋರಿಯಲ್ ಶಾಲೆಡು ಯಕ್ಷಧ್ರುವ ಯಕ್ಷ ಶಿಕ್ಷಣ ಕಾರ್ಯಕ್ರಮ நடத்தண்டு. ಯಕ್ಷಧ್ರುವ ಯಕ್ಷಭರವದ ಪ್ರಧಾನ ಸಂಚಾಲಕರು ವಾಸುದೇವ ಆಯ್ತಾಳ ಪಾತಿರ್ದು ಯಕ್ಷಗಾನ ನಮ್ಮ ಸಂಸ್ಕೃತಿ ಮಾತ್ರ ಅತ್ತು ಅವು ಆರಾಧನೆದ ರೂಪ ಪಡಿತಂಡು ಜೋಕ್ಲೆಡ ಆಟದ ಬಗೆಟು ಉಮೇದು ಮೂಡವನ ಅಗತ್ಯ ಈ ಬಗೆಟು ಪಟ್ಲ ಸತೀಶ್ ಶೆಟ್ಟಿ ಶಾಲೆಲೇಡು ಜೋಕ್ಲಿಗೆ ಯಕ್ಷಗಾನ ಕಲ್ಪಾಯರೆ ದುಂಬು ಬೈದೇರೆಂದು ಪಂಡಿರು. ಶಾಲೆದ ಪ್ರಿನ್ಸಿಪಾಲರಿಗೆ ಪಟ್ಲ ಫೌಂಡೇಶನ್ ನಿಲಿಟ್ಟು ಮರ್ಯಾದೆ ಮಲ್ತಿರು ಮೀನಾಕ್ಷಿ ಐತಾಳ್, ಶಿಕ್ಷಕ ರಕ್ಷಕ ಸಂಘದ ಗುರುಕಾರ್ಯದ ಸ್ವರಾಜ್ ಶೆಟ್ಟಿ, ಶಾಲೆ ಪ್ರಿನ್ಸಿಪಾಲರು ಶ್ರೀಲತಾ ರಾವ್, ಸತೀಶ್ ಶೆಟ್ಟಿ ಎಕ್ಕರ್, ಅಜಿತ್ ಕೆರೆಕಾಡ್, ಟೀಚರ್ ವಾಣಿ ಬೊಕ್ಕ ಟೀಚರ್ ಸುರೇಖಾ ಕಾರ್ಯಕ್ರಮ ಮುಟ್ಟಿತ್ತೇರು. Wherever there is talent, I just want to grab the opportunity and make the best use of the talent we get into our campus. So Ajit is a kind of a godsend blessing for us. So the classes were happening. Finally, recently he came and told me that Madam Yakshadruva Foundation anta iddare avaru namma school alli adannu yaksha shikshana nadisbeku anta ಇಚ್ಛೆ ಪಟ್ಟಿದ್ದಾರೆ ಹೇಗೆ ಮಾಡೋದು ನಾವು ಅಂತ. ಸೊ ಇಮಿಡಿಯೇಟ್ಲಿ ಐ ಕಾಂಟ್ಯಾಕ್ಟೆಡ್ ಅವರ್ ಮ್ಯಾನೇಜ್ಮೆಂಟ್ ಅಂಡ್ ಐ ಗಾಟ್ ಅ ಗ್ರೀನ್ ಸಿಗ್ನಲ್ ಫ್ರಮ್ ದೆಮ್ ಅಂಡ್ ದಟ್ ಈಸ್ ಹೌ ಟುಡೇ ವಿ ಆರ್ ಹಿಯರ್ ಫಾರ್ ದ ಇನಾಗುರೇಷನ್ ಆಫ್ ದಿಸ್ ಯಕ್ಷ ಶಿಕ್ಷಣ ಇನ್ ಅವರ್. ಒಂದು ಸಮಗ್ರ ರಂಗಭೂಮಿ ಅಂತ ಏನು ಹೇಳ್ತಾರೆ ಅಥವಾ ಕಂಪ್ಲೀಟ್ ಥಿಯೇಟರ್ ಹೇಳುವುದು ಈ ಯಕ್ಷಗಾನ. ಯಕ್ಷಗಾನ ಕಲಿತವರು ಅವರ ಅಕಾಡೆಮಿಕ್ ಕಲಿಕೆಯಲ್ಲಿ ಉನ್ನತ ಮಾರ್ಕ್ಗಳನ್ನು ಪಡೆದು ಪ್ರೋಗ್ರೆಸ್ ಆಗಿದ್ದಾರೆ ಅಂತ ಹೇಳುವುದಕ್ಕೆ ಸಾಕ್ಷಿ ಆಧಾರಗಳು ಉಡುಪಿ ಕ್ಷೇತ್ರದಲ್ಲಿ 15 ವರ್ಷದಿಂದ ಯಕ್ಷ ಶಿಕ್ಷಣ ನಡೀತಾ ಇದೆ. ಸಾಧಾರಣ 45-50 ಶಾಲೆಗಳು ನಡೀತಾ ಇದೆ. ಅಲ್ಲಿಯ ಮಕ್ಕಳ ಅವರು ಸರ್ವೆ ಮಾಡಿದಾಗ ಯಾರು ಕಮ್ಮಿ ಮಾರ್ಕ್ಸ್ ತೆಗಿತಾ ಇದ್ರು ಅವರು ಯಕ್ಷಗಾನ ಕಲಿಸು ಮಾಡಿದ ನಂತರ ಜಾಸ್ತಿ ಮಾರ್ಕ್ಸ್. ಒಡಿಪುದ ರೋಹನ್ ಬಾರಿತಾಯ ಬುಕ್ಕ ಇರುವಿರು ಸೇರ್ದು ಮೈಸೂರು ವಿಜಯನಗರ ಒಂಜನೆ ಸ್ಟೇಜ್ಡ್ ಐಶ್ವರ್ಯ ಪೆಟ್ರೋಲ್ ಪಂಪ್ ಸರ್ಕಲ್ ಕೈತಲೆ ಎಕ್ಸ್ ಟ್ರಾನ್ಸ್ಪೋ ಸಂಸ್ಥೆ ಶುರು ಮಾಡ್ತದಿತ್ತದೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಉದಿಪನ ಮಾಡ್ತಾರೆ. ಒಡಿಪುದ ದುಂಬುದ ಶಾಸಕರು ಕೆ ರಘುಪತಿ ಭಟ್ರ ನಮಗೆ ಜವನ ಜವಂದಿಲಿಗ ಗೊಬ್ಬುಲಿನ ಬಗೆಟ್ ತರಬೇತಿ ಕುರುಪನ ರೋಹನ್ ಬಾರಿತಾಯ ಪ್ರಜ್ವಲ್ ಬೊಕ್ಕ ರಾಷ್ಟ್ರೀಯ ಗೊಬ್ಬುದ ಬಿರ್ಸೆ ಸಾಗರ್ ಈ ಮೂವೀರ ದೋಸ್ತಿಲು ಸೇರ್ದು ಮೈಸೂರು ವಿಜಯನಗರ ಒಂಜನೆ ಸ್ಟೇಜ್ಡ್ ಐಶ್ವರ್ಯ ಪೆಟ್ರೋಲ್ ಪಂಪ್ ಸರ್ಕಲ್ ಕೈತಲು ಹೊಸ ಕ್ರೀಡಾ ವಿಜ್ಞಾನ ಕೇಂದ್ರ ಎಕ್ಸ್ ಟ್ರಾನ್ಸೋ ಪಂಪ್ನ ಸಂಸ್ಥೆಯನ್ನು ಶುರು ಮಾಡ್ತಿದ್ದಾರೆ. ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಎಕ್ಸ್ ಟ್ರಾನ್ಸೋ ಸಂಸ್ಥೆಯನ್ನು ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು. ಸಂಸ್ಥೆಡು ಗೋದಮಲ್ಪೆರ ಈತನ ಸಾಧನೆಯನ್ನು ಪತ್ತದು ಗೋದಮಲ್ತದು ವಿಶ್ವಪ್ರಸನ್ನ ಸ್ವಾಮೀಜಿರು ಅಲ್ಪ ಈತನ ಜವನರಿಗೂ ಉಮೇದು ಕುರ್ಪುಣಂಚ ನಡತೊಂಡಿರು. ಶಾಸಕರು ಶ್ರೀವತ್ಸ ಈ ಪೊರ್ತುಡಿತ್ತೇರು.
ಜಿಜ್ಞಾಸ ಸನಾತನ ಚಿಂತನ ಗಂಗಾ ಪನ್ಪನ ಪುದರ್ಡು 2 ತಿಂಗಳು ಗೊರತ ಹೊಸ ಉಪನ್ಯಾಸ ಕಾರ್ಯಕ್ರಮ ಸೆಪ್ಟೆಂಬರ್ 3 ಕಾಂಡೆ 10 ಗಂಟೆಗೆ ರಾಮಕೃಷ್ಣ ಮಠದ ಸಭಾಭವನಡು ಉದಿಪನ ಆಪಣಂದು ರಾಮಕೃಷ್ಣ ಮಠ ಕುಡ್ಲದ ಗುರುಕಾರ್ಯರು ಸ್ವಾಮಿ ಜಿತಕಾಮಾನಂದ ತೆರಿಪಾದಿರು. ಕುಡ್ಲದ ರಾಮಕೃಷ್ಣ ಮಿಷನ್ ಮಾರ್ಗದರ್ಶನೋಡು ಸ್ವಚ್ಛ ಮಂಗಳೂರು ಫೌಂಡೇಶನ್ ಬೇತೆ ಬೇತೆ ರೀತಿಯ ಸೇವಾ ಕಾರ್ಯ ನಡಪಾವೊಂದುಂಡು. ಇತ್ತೆ ಜಿಜ್ಞಾಸ ಸನಾತನ ಚಿಂತನ ಗಂಗಾ ಪನ್ಪನ ಪುದರ್ಡು 2 ತಿಂಗಳು ಗೊರತ ಉಪನ್ಯಾಸ ಶುರು ಮಾಡ್ತದೆ. ಒಂದರ ಸುರೂತ ಕಾರ್ಯಕ್ರಮ ಸೆಪ್ಟೆಂಬರ್ 3 ಕಾಂಡೆ 10 ಗಂಟೆಗೆ ರಾಮಕೃಷ್ಣ ಮಠದ ಸಭಾಭವನೋಡು ನಡಪೆರ ಉಂಡು. ಈ ಬಗ್ಗೆ ಸುದ್ದಿಕೂಟೋಡು ಕುಡ್ಡದ ರಾಮಕೃಷ್ಣ ಮಠದ ಗುರುಕಾರ್ಯರು ಸ್ವಾಮಿ ಜಿತಕಾಮಾನಂದ ಮಾಹಿತಿ ಕುರಿತು ನಾಡ್ದ ಪುದರ್ಪೊಯಿ ವಿಜ್ಞಾನಿ ಚಿಂತಕ ಸಂಶೋಧಕರು ಡಾಕ್ಟರ್ ಆನಂದ ರಂಗನಾಥ್ ಇಂಡಿಯಾ ಟುವರ್ಡ್ಸ್ 2047 ಎ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಬಗ್ಗೆ ವಿಶೇಷ ಉಪನ್ಯಾಸ ಕೊರ್ಪೇರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಗುರುಕಾರ್ಮೆ ವಹಿಸುವರೆಂದು ಪಂಡೇರು. ಸರಣಿ ಉಪನ್ಯಾಸ ಮಾಲಿಕೆ ಸಾಮಾಜಿಕ ಐತಿಹಾಸಿಕ ಬೌದ್ಧಿಕ ಸಾಂಸ್ಕೃತಿಕ ವಿಷಯಗಳಿಗೆ ಸಂಬಂಧಪಟ್ಟದು ಯುರೋಪ್ ದಂಚಿನ ದಿಟ್ಟಿಡಿದು ಪಿದೈ ಬತ್ತದು ಭಾರತೀಯ ಪರಂಪರೆದ ಬದುಕು ಬಿಲೆ ನಿಲಗಟ್ಟಿಡು ಚರ್ಚೆ ಮಾಡ್ತದು ಹೊಸ ಸಾರ್ವಜನಿಕ ಅಭಿಪ್ರಾಯನು ಮೂಡವನ ಉದ್ದೇಶಡು ದಿವೊಂದುಂಡು. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಒಂದಿಟ್ಟು ಪಾಲ್ದೆತನುವಿರಂದು ಸ್ವಾಮಿ ಜಿತಕಾಮಾನಂದ ಪಂಡೇರು. ಜಿಜ್ಞಾಸ ಸಂಚಾಲಕರು ದುಂಬದ ಕ್ಯಾಪ್ಟನ್ ಕಾಣಿ ಜೊತೆ ಸಂಚಾಲಕರು ಪ್ರೊಫೆಸರ್ ಧನೇಶ್ ಕುಮಾರ್ ಸುದ್ದಿ ಕೊಟ್ಟೊಡಿದ್ದೇರು. ರಾಷ್ಟ್ರೀಯ ಚಿಂತನೆಯನ್ನ ಅದನ್ನು ಭಾರತೀಯ ಕೊಡುಗೆ ಹಿಂದೇನಿತ್ತು ಪ್ರಪಂಚಕ್ಕೆ ಈಗೇನಿದೆ ಮುಂದೇನು ಕೊಡಬಹುದು ಭಾರತದ ಪ್ರಗತಿಗೆ ಬೇಕಾಗಿರತಕ್ಕಂಥ ಎಲ್ಲ ಸದ್ವಿಚಾರಗಳ ಬಗ್ಗೆ ಚಿಂತಕರನ್ನು ಕರೆಸಿ ಒಂದು ಮಂಗಳೂರಿನ ಜನತೆಗೆ ಅದರ ಬಗ್ಗೆ ಒಂದು ಜಿಜ್ಞಾಸ ಒಂದು ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಆ ಕಾರ್ಯಕ್ರಮ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. 2 ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೀವಿ. ಅದು ಭಾನುವಾರ ಇರುತ್ತೆ, ಆದಿತ್ಯವಾರ ಇರುತ್ತೆ. ಹಾಗೆ ಮೊದಲನೇ ಕಾರ್ಯಕ್ರಮ ಈಗಾಗಲೇ ಹೇಳಿದ ಹಾಗೆ ಜಿಜ್ಞಾಸ ಕಾರ್ಯಕ್ರಮ. ಜಿಜ್ಞಾಸ ಅಂತಂದರೆ ಸಂಸ್ಕೃತದಲ್ಲಿ ಪದದವರು ಯಾತು ವಿಚ್ಚ ಜಿಜ್ಞಾಸ, ಕಲಿಯುವುದಕ್ಕೆ ಆಸಕ್ತಿ, ಅರಿಯುವ ಆಸಕ್ತಿಗೆ ಜಿಜ್ಞಾಸ ಅಂತ. ಅದು ಸನಾತನ ಚಿಂತನ ಧಾರ, ಸನಾತನ ಚಿಂತನ ಗಂಗಾ ಅಂತ ಒಂದು ಒಳ್ಳೆ ಹೆಸರನ್ನ ಕೊಟ್ಟಿದ್ದೀವಿ. ಸನಾತನ ಪರಂಪರೆಯಿಂದ, ಭಾರತೀಯ ಸನಾತನ ಪರಂಪರೆಯಿಂದ ಪ್ರಪಂಚಕ್ಕೆ ಬಹಳಷ್ಟು ಕೊಡುಗೆ ಆಗಿದೆ ಎಂದು ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳಿದರು. ಆಶ್ರಮದಲ್ಲೇ ನಮ್ಮ ಸಭಾಂಗಣದಲ್ಲಿ, ವಿವೇಕಾನಂದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಸ್ವಾಗತ. ಮತ್ತು ಪತ್ರಿಕಾ ಮಿತ್ರರು ಹಿಂದೆ ಹೇಗೆ ನಮ್ಮ ಜೊತೆ ಕೈ ಜೋಡಿಸಿ ಆಶ್ರಮದ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ, ಅದೇ ರೀತಿ ಈಗಲೂ ಸಹ ನಿಮ್ಮ ಸಂಸ್ಕಾರ ನಿಮ್ಮ ಸಹಕಾರವನ್ನು ಕೋರ್ತಾ ಶುಭ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ. ಮತ್ತು ಮಂಗಳೂರು ಜನತೆ ಬರುವುದಕ್ಕೆ ನೀವು ನಿಮ್ಮಿಂದ ಪ್ರೇರಣೆ ಸಿಕ್ಕಲಿ ಅಂತ ಹೇಳ್ತಾ ಇದ್ದೀನಿ. ಕುಡ್ಲದ ಕುದ್ರೋಳಿ ಯುವಕ ಸಂಘದ ನಿಲಿಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಜನ್ಮದಿನಾಚರಣೆ ಗುರುವಾರ ನಡೆತಂಡು ಭಜನ ಸಂಕೀರ್ತನೆ ನಡಪಾದು ಗುರುಪೂಜೆ ಕರಿತೇರು. ಕೇರಳ, ತಮಿಳುನಾಡು, ಶ್ರೀಲಂಕಾ ಸೇರಿನಂಚ ಅವ್ಯೇತೋ ಕಡೆಟ್ ತೀರ್ಥಮಟ್ಟುಡು ಇತ್ತಿನ ಸಮಾಜನು ಉದ್ಧಾರ ಮಲ್ತದ್ದು ಲೋಕಗುರು ಬ್ರಹ್ಮ ಋಷಿ ಪನ್ಪನ ಪುದರ್ಗ್ ಸಂದದ್ನ ನಾರಾಯಣ ಗುರುಕುಲಿನ 159ನೇ ವರ್ಷದ ಜನ್ಮದಿನಾಚರಣೆ ಗುರುವಾರ ಭಾರೀ ಭಕ್ತಿ ಶ್ರದ್ಧೆಡು ನಡೆತದಂಡು. ಕುಡ್ಲದ ಕುದ್ರೋಳಿ ಯುವಕ ಸಂಘದ ನಿಲಿಟ್ಟು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಜನ್ಮದಿನಾಚರಣೆ ನಡಪಾಯರು. ಪೊಂಜಿರಿನ ಸಮಿತಿ ಬುಕ ವಿವೇಕ ಜಾಗೃತ ಬಳಗದ ನಿಲಿಟ್ಟು ಭಜನಾ ಸಂಕೀರ್ತನೆ ನಡಪಾದು ಗುರುಪೂಜೆ ಮಂತೇರು. ಕುದ್ರೋಳಿ ಯುವಕ ಸಂಘದ ಗುರುಕಾರ್ಯರು ಅಶೋಕ್ ಕುಮಾರ್, ಮರ್ಯಾದಿ ಗುರುಕಾರ್ಯರು ಶಂಕರ್ ಬರ್ಕೆ, ಕಾರ್ಯಂತಿರು ರಾಜೇಶ್ ಕುದ್ರೋಳಿ, ಜೊತೆ ಕಾರ್ಯಂತಿರು ಪ್ರಮೋದ್ ಕೋಟ್ಯನ್, ಪಣವ ಅಧಿಕಾರಿ ದಿನೇಶ್ ಅಂಚನ್, ಆಫೀಸ್ ಕಾರ್ಯಂತಿರು ಮಹೇಶ್ ಕುಮಾರ್, ಪೊಂಜಿರಿನ ಸಮಿತಿದ ಸಂಚಾಲಕಿಯರು ಭಾನುಮತಿ ಬುಕ ಪ್ರೇಮ ಸಾಲ್ಯನ್ ಗುರು ಭಕ್ತರು ಈ ಪೊರ್ತುಡಿತ್ತು ನಾರಾಯಣ ಗುರುಕುಲಿನ ಆಶೀರ್ವಾದ ನಟ್ಟದು ಪ್ರಸಾದದ ತೊಂಡೇರು.
ಪ್ರೀತಿ ಸರ್ವೇರಿಗಳ ಭಕ್ತನ ಅಂಚಿನ ಸರ್ವ ಭಕ್ತಾಭಿಮಾನಿಗಳ ಆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಆರೋಗ್ಯ ಭಾಗ್ಯ ನಿಮಗೆ ನೆಂಚಿನ ವಿಷಯವನ್ನು ಯಶಸ್ವಿ ಮಂತ್ರಿಗಳೇ ಭಾಗವಹಿಸಲು ಹೇಳುವುದಿಲ್ಲ. ಒಡಿಪು ಸೇರಿದುಪ್ಪುನ ದಕ್ಷಿಣ ಕನ್ನಡ ಜಿಲ್ಲಾ ಕಂಬುಲ ಸಮಿತಿದ ಮಹಾಸಭೆ ಸೆಪ್ಟೆಂಬರ್ 10 ಕಾಂಡೆ 10 ಗಂಟೆಗೆ ಬೆದ್ರದ ಸೃಷ್ಟಿ ಗಾರ್ಡನ್ ಸಭಾಂಗಣೋಡು ನಡಪೆರೆ ಉಂಡು ಜಿಲ್ಲಾ ಕಂಬುಲ ಸಮಿತಿ ಪ್ರಕಟಣೆ ತೆರಿಪಾದನು. ಒಡಿಪು ಸೇರಿದುಪ್ಪುನ ದಕ್ಷಿಣ ಕನ್ನಡ ಜಿಲ್ಲಾ ಕಂಬುಲ ಸಮಿತಿದ ಮಹಾಸಭೆ ಸೆಪ್ಟೆಂಬರ್ 10 ಕಾಂಡೆ 10 ಗಂಟೆಗೆ ಬೆದ್ರದ ಸೃಷ್ಟಿ ಗಾರ್ಡನ್ ಸಭಾಂಗಣೋಡು ನಡಪೆರೆ ಉಂಡು. ಈ ಸಭೆಟ್ ಕಂಬುಲ ಜಿಲ್ಲಾ ಸಮಿತಿನ ಪೊಸತ್ತು ಮಲ್ತು ಕಟ್ಟುನ ಬೊಕ 2023-24 ಸಾಲದ ಬೇತೆ ಬೇತೆ ಕಂಬುಲದ ದಿನಕ್ಲಿನ ನಿಘಂಟು ಮಲ್ಪೊಂದು ಜಿಲ್ಲಾ ಕಂಬುಲ ಸಮಿತಿ ಗುರುಕಾರ್ಯರು ರೋಹಿತ್ ಹೆಗ್ಡೆ ಪ್ರಕಟಣೆ ತೆರಿಪಾದಿರು. ಕಂಬುಲದ ಮ್ಯಾನೇಜರ್ ಏರುಕ್ಲಿನ ಯಜಮಾನಿರು ತೀರ್ಪು ಕೋರ್ಪುನಕ್ಲು ಬಲಿಪುನಕ್ಲು ಕಂಬುಲ ಸಹಕಾರಿ ವರ್ಗದಕ್ಲು ಈ ಸಭೆಟ್ ಪಾಲ್ದೆತುನುವಿருந்து ಪ್ರಕಟಣೆ ತೆರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲ್.